ಕಮಲದ ಮೇಲೆ ಕುಳಿತಿದ್ದಾನೆ. ಹೌದು, ನಮ್ಮನ್ನು ನೋಡಿ ಭಯ ಪಡುತ್ತಾ ಇದ್ದಾನೆ. ನಿನಗೆ ನೋಡಬೇಕಾ? ಮತ್ತೆ ನೋಡು. ಇಲ್ಲ ಎಲ್ಲಾದರೂ ಜಲದಲ್ಲಿ ಅಡಗಿರಬಹುದು. ಸುತ್ತ ಮುಂದಲೇ ನಳಿನನಾಭನು ಬರೆದು ನಿದ್ರೆಯ ಕುಳಿತಿರಲಗಿರುವಗೆ ಬೀರುದ ನಿದ್ರೆಯಿಂದ ಎಚ್ಚೆತ್ತಿದ್ದೇನೆ. ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ.
ನಮ್ಮಲ್ಲಿ ಆಚೆ ಈಚೆ ಆಗುತ್ತೇನು? ನಮ್ಮದು ಆಚೆ ಈಚೆ ಸವ್ಯ ಮತ್ತು ಅಪಸವ್ಯ. ಕಾರಣ ಕಾರಣ ಹಾಗೆ ಕ್ರಮ ಪರಂಪರೆ. ನಿನ್ನದೊಂದು ಹೊಸ ಪರಂಪರೆ ಹುಟ್ಟಾಗಿದೆ. ನಮ್ಮನ್ನು ನೀನು ದೂರದಿಂದಲೇ ಕಂಡೆ. ಇದು ನಗೆಯೆಂದು ಬೀಳುತ್ತಿರುವೆ. ಏನೋ ಏನೋ ನಮ್ಮನ್ನು ನೋಡಿ ಈ ನಗು ಯಾಕೆ? ಈ ಜಲಧಿಯಲ್ಲಿ ಎಂತೆಂಥದ್ದೆಲ್ಲ ಉಂಟು ಅಂತ ಅಣ್ಣ ಎಂತದಂತೆ? ಇಂಥದ್ದೆಲ್ಲ ಇರುವಾಗ ಮತ್ತೆ ಎಂತೆಂಥದ್ದು ಇಲ್ಲದಿರಬಹುದಾ? ಅಲ್ಲವೇ ಇಲ್ಲಿ ಎರಡು ಇಂಥದ್ದು ಒಂದು ಇಂಥದ್ದು ಆದ ಕಾರಣ ನಾವು ಹೇಳಬೇಕು ಎಂಥದ್ದೆಲ್ಲ ಉಂಟಾ ಏನ? ಇದು ಅಂಥದ್ದೇ. ನಿನಗೆ ಎಲ್ಲ ಉಂಟು, ಇದು ಮಾತ್ರ ಇಲ್ಲ. ನನಗೆ ಅದು ಇರ್ತಿದ್ರೆ ನಾನು ಅದು ಆಗುತ್ತಾ ಇದ್ದೆ. ಆದ ಕಾರಣ ನೀನು ಇದು. ಆದ್ದರಿಂದ ಇದು ಬೇರೆಯೇ. ಇದು ಏನು? ಅದ್ಭುತ, ವಿಚಿತ್ರ, ವಿಸ್ಮಯ. ಇದು ಉಂಟೆ. ಅಣ್ಣ ನಮ್ಮನ್ನು ಅದ್ಭುತ ಅಂತ ಹೇಳಿದ. ಬಹುಶಃ ಇವ ಭೂತ ಆಗಿರ್ಬೇಕು. ಇವ ಭೂತ, ನಾವು ಅದ್ಭುತ. ಭೂತ ಅಂದ್ರೆ ಹಿಂದಿನದ್ದು, ನೆನಪಿಟ್ಟುಕೊಳ್ಳಿ, ಹಿಂದಿನದ್ದು. ಅವ ಹೇಳಿದ ಭೂತ ಹಾಗಲ್ಲ, ಮತ್ತೆ ನಿನ್ನನ್ನೇ ಭೂತ ಅಂತ ಹೇಳಿ. ನಿಮಗೆ ಹಾಗಿದ್ರೆ ಅನುಗ್ರಹ ಅಣ್ಣ ನೀನು ಅದ್ಭುತ, ನಾನು ವಿಸ್ಮಯ, ಇವ ಭೀಮಸ್ಸ. ವತ್ಸ ಭೀಮಸ್ಸ ಹೇಳು. ನೀನು ನೀರ ಮೇಲೆ ಕುಳಿತುಕೊಂಡಿರುವೆಯಲ್ಲ, ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ಇನ್ನೊಂದು ಮುಗೀತಾ? ನನ್ನದ್ದು ಮುಗಿದು ಅವರದ್ದು ಏನು? ತೋರು ಬೇಗ ಮೊದಲು ಕಂಡ ಬೋರನೆಲ್ಲಿ ಹೋದ? ನನ್ನದೇ ತೋರಿಸು. ಬಂದ. ಇವನನ್ನು ಹೇಳಿದ್ದ ನಿನ್ನನ್ನು ಹೋದವ ಬಂದ ಅಲ್ಲ, ಹೋದವ ಬೋರ. ಅವ ಎಲ್ಲಿದ್ದಾನೆ ಎನ್ನುವ ಹಾಗೆ ಬಂಡನಾದಂತಹ ನೀನು ನಮ್ಮಲ್ಲಿ ಹೇಳಬೇಕು. ಪ್ರಚಂಡರಂತೆ ನನ್ನ ಮುಂದೆ ನಿಂತು ಮಾತಾಡುವ ನೀವ್ಯಾರು?